ಮಂಜೇಶ್ವರ ಗ್ರಾಮ ಪಂಚಾಯತ್ ಶುಚಿತ್ವದ ಅಭಿಯಾನದ ಅಂಗವಾಗಿ ಎಲ್ಲ ಧಾರ್ಮಿಕ ಕೇಂದ್ರಗಳ ಆಡಳಿತ ಮಂಡಳಿಯ ಮುಖ್ಯಸ್ಥರ ಸಭೆ ಹಾಗೂ ಚರ್ಚಾಕೂಟ ಇಂದು ಬೆಳಗ್ಗೆ 10:30ಕ್ಕೆ ಕಲಾಸ್ಪರ್ಶ ಆಡಿಟೋರಿಯಂನಲ್ಲಿ ಜರುಗಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀ ಮೊಹಮ್ಮದ್ ಸಿದ್ದಿಕ್ ಅಧ್ಯಕ್ಷತೆ ವಹಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಜೀನ್ ಲವೀನಾ ಮೊಂತೇರೋ ಉದ್ಘಾಟನೆ ನಿರ್ವಹಿಸಿದರು. മറ്റു രോഗങ്ങൾ കടിഞ്ഞപ്പെട്ട് കിടപ്പിലായി മരിക്കേണ്ടി വരുന്ന അവസ്ഥയുണ്ട്. അതുപോലെ പ്ലാസ്റ്റിക് കത്തിക്കുന്നത് കൊണ്ട് ക്യാൻസർ പോലത്തെ രോഗം അത് കേന്ദ്രീകൃത സ്ഥലത്തിലേക്ക് കൊണ്ടുവന്നു അവിടെ നിന്ന് അത് ഡിസ്പോസ് ചെയ്യുന്ന ഒരു പദ്ധതി എല്ലാ പഞ്ചായത്തുകളിലും ആവിഷ്കരിച്ച് നടപ്പിലാക്കിയിട്ടുണ്ട്. എന്നാൽ ദൗർഭാഗ്യകരമായ ಮೂಲಗಳು ಹಾಳಾಗ್ತಾ ಇದೆ, ಹೆಚ್ಚಿನ ಬಾವಿಗಳು ಹಾಳಾಗ್ತಾ ಇದೆ. ಅದನ್ನು ಯಾರು ಸರಿಪಡಿಸಬೇಕಾದ್ರೆ ಯಾರ ಖಾಸಗಿ ವ್ಯಕ್ತಿಗಳು? ಇವನ್ನು ಹೇಳಬೇಕು, ನನಗೆ ನಿಜವಾಗಿ ಖೇದಕರ ಸಂಗತಿ ಏನು ಅಂತ ಹೇಳಿದರೆ, ದೇವಸ್ಥಾನ ಆಗಿರಲಿ, ಪರಳಿಗಳಾಗಿರಲಿ, ಚರ್ಚ್ಗಳಾಗಲಿ, ಅದಕ್ಕೆ ಸಂಬಂಧಪಟ್ಟಂಥ ಬಿಲ್ಡಿಂಗ್ಗಳು ಸಮೇತ ಅದೇ ಸ್ಥಿತಿಯಲ್ಲಿದೆ. ಹಾಗಾದರೆ ನಾವು ಯಾರಿಗೆ ಏನು ಹೇಳೋದು? ಯಾರು ಏನು ಸರಿ ಮಾಡಬೇಕು? ಯಾರು ಮಾಡಬೇಕಾದ? ಇಲ್ಲಿ ಕೇವಲ ಪಂಚಾಯತಿನವರು ಮಾತ್ರ ಅಲ್ಲ ಮಾಡಬೇಕಾದಂಥವ್ರು. ಅವರು ಕೊಟ್ಟಂಥದ್ದು ಏನಾಗಿರ್ತದೆ ಇಲ್ಲಿ ಅಂತ ಹೇಳಿದರೆ, ಸರ್ಕಾರದ ಹುದ್ದೆಯಲ್ಲಿರುವವರು ಅವರು ಬರೋದು ಕೇವಲ ಕೆಲವು ತಿಂಗಳುಗಳಿಗೆ ಮಾತ್ರ. ಇಲ್ಲಿ ಬರುವವರು ಎಲ್ಲರೂ ಬರುವಾಗಲೇ ಒಂದು ಕೆಟ್ಟ ಅಭಿಪ್ರಾಯ ಏನಿದೆ ಅಂತ ಹೇಳಿದರೆ, ಕೇರಳ ರಾಜ್ಯದಲ್ಲಿ ಕಾಸರಗೋಡು ಅಂತ ಹೇಳಿದರೆ ಅಂಥ ಒಂದು ಅದು ಪನಿಷ್ಮೆಂಟ್ ರೀತಿಯಲ್ಲೇ ಇಲ್ಲಿಗೆ ಕಳಿಸ್ತಾರೆ. ಕಳಿಸಿದ ಮೇಲೆ ಇಲ್ಲಿ ಬರಲಿಕ್ಕೆ ಮನಸ್ಸೇ ಇರುವುದು